ರಸ್ತೆ ಬದಿಯಲ್ಲಿ ಪ್ರತಿಮೆಯಂತೆ ನಿಂತಿರೋ ಈ ಯುವಕನನ್ನ ನೋಡಿ. ಬರೋಬ್ಬರಿ 2 ಗಂಟೆ ಕಣ್ಣು ರೆಪ್ಪೆ ಕೂಡ ಅಲುಗಾಡಿಸದೆ ನಿಂತಿದ್ದಾನೆ. ಚಂಡೀಗಢದಲ್ಲಿ ನಡೆದ ಈ ಶಾಕಿಂಗ್ ಘಟನೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದು ಮಾದಕ ವ್ಯಸನನ ಅಥವಾ ಭಾರತಕ್ಕೆ ಝಾಂಬಿ ಡ್ರಗ್ಸ್ ಕಾಲಿಟ್ಟಿದೆಯಾ ನೋಡಿ. ಮಾರ್ಚ್ 24ರಂದು ಚಂಡೀಗಢದ ಸೆಕ್ಟರ್ 33ಬಿನಲ್ಲಿ ಬ್ಲಿಂಕೆಟ್ ಡೆಲಿವರಿ ಬಾಯ್ ಒಬ್ಬ ಹೀಗೆ ನಿಶ್ಚಲವಾಗಿ ನಿಂತಿದ್ದ. ಅಕ್ಕಪಕ್ಕ ಏನಾಗ್ತಿದೆ ಅನ್ನೋ ಪ್ರಜ್ಞೆಯೇ ಆತನಿಗಿಲ್ಲ. ಬಾಯಲ್ಲಿ ಬೀಡಿ ಕಚ್ಕೊಂಡಿದ್ದ ಆತ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯೋವರೆಗೂ ಕದಲಲೇ ಇಲ್ಲ. ಅಮೆರಿಕದ ಬೀದಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಇಂತಹ ದೃಶ್ಯಗಳು ಈಗ ನಮ್ಮ ದೇಶದಲ್ಲೂ ಕಾಣಿಸ್ತಿರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ನೆಟ್ಟಿಗರು ಹೇಳ್ತಿರೋ ಪ್ರಕಾರ ಇದು ಝಾಂಬಿ ಡ್ರಗ್ಸ್ ಎಫೆಕ್ಟ್. ಫೆಂಟನಿಲ್ ಅನ್ನೋ ಡೇಂಜರಸ್ ಕೆಮಿಕಲ್ ಸೇವಿಸಿದ್ರೆ ಮನುಷ್ಯ ಹೀಗೆ ಚಲನೆ ಕಳೆದುಕೊಂಡು ಝಾಂಬಿಯಂತೆ ಆಗ್ತಾನೆ. ಇದು ಹೃದಯ ಬಡಿತವನ್ನ ಸ್ಲೋ ಮಾಡಿ ಮನುಷ್ಯನನ್ನ ಜೀವಂತ ಹೆಣವನ್ನಾಗಿ ಮಾಡುತ್ತೆ. ನಮ್ಮ ನಗರದ ಯುವಕರು ಇಂತಹ ಭೀಕರ ಮಾದಕ ವಸ್ತುಗಳಿಗೆ ಬಲಿಯಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡುತ್ತಿದೆ. ಝಾಂಬಿಯನ್ನು ವೈದ್ಯಕೀಯ ಚಿಕಿತ್ಸೆ ಸಂದರ್ಭದಲ್ಲಿ ಅರಿವಳಿಕೆ, ನೋವು ನಿವಾರಕ, ನಿದ್ರಾಜನಕವಾಗಿ ಬಳಸುವ ಫೆಂಟನಿಲ್ ಹಾಗೂ ಕ್ಸೈಲಾಜಿನ್ನ ಸಂಯೋಜನೆ ಎನ್ನಲಾಗುತ್ತದೆ. ಈ ರೀತಿಯ ಮಿಶ್ರಣ ಮಾಡಿ ಪಡೆಯುವುದು ಅತ್ಯಂತ ಅಪಾಯಕಾರಿ. ಅದರಲ್ಲೂ ಮದ್ಯ ಸೇವನೆ ವೇಳೆ ಪಡೆಯುವುದು ಪ್ರಾಣಕ್ಕೆ ಎರವಾಗಬಹುದು ಎಂದು ತಜ್ಞರು ಹೇಳುತ್ತಾರೆ. ಈ ರೀತಿಯ ವಸ್ತುವನ್ನು ಸೇವಿಸಿದಾಗ ಅಥವಾ ಚುಚ್ಚುಮದ್ದು ಪಡೆದಾಗ ಗಾಢ ನಿದ್ರೆ, ಮಂಪರು, ನಿಶ್ಚಲತೆ, ಖಾಲಿತನ ಆವರಿಸುತ್ತದೆ. ಉಸಿರಾಟ ಹಾಗೂ ಹೃದಯ ಬಡಿತವನ್ನು ದುರ್ಬಲಗೊಳಿಸುತ್ತದೆ. ಈ ವಸ್ತು ದೇಹವನ್ನು ಹೊಕ್ಕ ಕೆಲವೇ ನಿಮಿಷಗಳಲ್ಲಿ ಪರಿಣಾಮ ಬೀರಲಾರಂಭಿಸಿ ಘಂಟೆಗಟ್ಟಲೆ ಹಾಗೆಯೇ ಉಳಿಯುತ್ತದೆ. ಅಮೆರಿಕ, ಯುರೋಪ್ನ ಹಲವೆಡೆ ಈ ರೀತಿಯ ಮಾದಕ ವಸ್ತು ಸೇವಿಸಿ ಪ್ರಜ್ಞಾಹೀನರಾಗಿ ನಶೆಯಲ್ಲಿ ತೇಲುತ್ತಿರುವ ಯುವಕರ ವಿಡಿಯೋಗಳು ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿವೆ. ಮಾದಕ ವಸ್ತುಗಳ ಈ ಕರಾಳ ಹಾದಿಯಿಂದ ಯುವ ಪೀಳಿಗೆಯನ್ನ ಉಳಿಸೋದು ಹೇಗೆ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.